ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಶೇಷ ಪ್ಯಾಕೇಜ್ ಅನ್ನು ದುಡಿಯುವ ವರ್ಗಗಳಿಗೆ ಕೂಡಲೇ ಪ್ರಕಟಿಸಬೇಕು. ಟೆಂಪೋ, ರಿಕ್ಷಾ, ಕಾರು, ಬಸ್, ಲಾರಿ ಚಾಲಕರು ಮತ್ತು ಹೋಟೆಲ್ನಲ್ಲಿ ಕಾರ್ಯನಿರ್ವಹಿಸುವವರು ಬಿಡಿ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಇಲ್ಲದ ಪರಿಸ್ಥಿತಿ ಇದೆ. ಈ ಬಗ್ಗೆ ಕೂಡಲೇ ವಿಶೇಷ ಪ್ಯಾಕೇಜ್ ಅನ್ನು ನೀಡಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಪರಿಷತ್ ಇದರ ಅಧ್ಯಕ್ಷರು ಶಾಸಕರಾದ ಐವನ್ ಡಿಸೋಜ ಅವರು ಕಾರ್ಮಿಕ ದಿನಾಚರಣೆಯ ಸಂದರ್ಭ ಸನ್ಮಾನ ನೆರವೇರಿಸಿ ಮಾತನಾಡಿದರು. ಎಲ್ಲ ಟೆಂಪೋ ಚಾಲಕರಿಗೆ ಅಕ್ಕಿ ವಿತರಣೆಯನ್ನ ಮಾಡಿದ್ರು. ಈವರೆಗೆ ಸುಮಾರು 4,500ಕ್ಕೂ ಅಧಿಕ ಅಸಂಘಟಿತ ಕಾರ್ಮಿಕರಿಗೆ ಕಳೆದ 35 ದಿನಗಳಿಂದ ಸತತವಾಗಿ ಕಿಟ್ ವಿತರಣೆ ಮಾಡುತ್ತಿದ್ದಾರೆ. ಇನ್ನು ಮುಂದೆಯೂ ಈ ಕೆಲಸ ಮುಂದುವರಿಸುವುದಾಗಿ ಈ ಸಂದರ್ಭ ಐವನ್ ಡಿಸೋಜ ತಿಳಿಸಿದರು. ಕೋವಿಡ್-19 ಇರುವುದರಿಂದ ನಮಗೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಆದರೂ ಕೂಡ ಈ ಒಂದು ಕೊಟ್ಟಾರ ಚೌಕಿಯಲ್ಲಿರುವಂಥ ನಮ್ಮ ಸ್ಟ್ಯಾಂಡಿಗೆ ಬಂದು ನಮ್ಮ ಚಾಲಕರುಗಳಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕರು ಈ ದೇಶದ ಆಸ್ತಿ, ಕಾರ್ಮಿಕರು ಈ ಪ್ರಪಂಚದ ಆಸ್ತಿ. ಕಾರ್ಮಿಕರು ದುಡಿದರೇ ಈ ದೇಶದಲ್ಲಿ ಇವತ್ತು ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಕಾರ್ಮಿಕರ ಶಕ್ತಿ ಅದು ಅಗಾಧವಾಗಿರ್ತಕ್ಕಂಥ ಶಕ್ತಿ. ನಮ್ಮ ದೇಶದಲ್ಲಿ ಇವತ್ತು 80% ಜನಸಂಖ್ಯೆ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅಸಂಘಟಿತ ಕಾರ್ಮಿಕರು ಅದು ರಿಕ್ಷಾ ಚಾಲಕರು ಇರ್ಬೋದು, ನಿಮ್ಮಂಥ ಟೆಂಪೋ ಚಾಲಕರು ಇರ್ಬೋದು, ಬಸ್ಸು ಚಾಲಕರು ಇರ್ಬೋದು, ಹೋಟೆಲ್ನಲ್ಲಿ ಕೆಲಸ ಮಾಡುವವರು ಇರ್ಬೋದು, ಬೇಕರಿನಲ್ಲಿ ಕೆಲಸ ಮಾಡುವವರು ಇರ್ಬೋದು, ಮಂಡಿನ ಕೆಲಸ ಮಾಡುವವರು ಇರ್ಬೋದು, ಕೂಲಿ ಕೆಲಸ ಮಾಡುವವರು ಇರ್ಬೋದು. ಇವರೆಲ್ಲರೂ ಅಸಂಘಟಿತ ಕಾರ್ಮಿಕರು. ಈ ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ಯಾವುದಾದ್ರೂ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಈಗ ಕಳೆದ 40 ದಿವಸದಿಂದ ನೀವು ಕೋವಿಡ್ ಅಂತ ಹೇಳುವಂಥ ಈ ವೈರಾಣುವಿನ ಒಂದು ಪರಿಣಾಮವಾಗಿ 40 ದಿವಸಗಳಿಂದ ನಿಮ್ಗೆ ಯಾರಿಗ ದುಡಿಮೆ ಉಂಟಾ?